ಸುದ್ದಿ ಸಮಗ್ರಕ್ಕೆ ಸ್ವಾಗತ. ನಾನು ರಕ್ಷಿತಾ ಆಳ್ವ. ಹೊನಲು ಬೆಳಕಿನ 5ನೇ ವರ್ಷದ ರಾಮ ಲಕ್ಷ್ಮಣ ಜೋಡುಕರೆ ಮಂಗಳೂರು ಕಂಬಳ ಬಂಗ್ರಾ ಕೂಳೂರಿನಲ್ಲಿ ಇಂದು ಮಧ್ಯಾಹ್ನ ಸಂಪನ್ನವಾಗಿದೆ. ಕಂಬಳದಲ್ಲಿ ಮಂಗಳೂರು ಉತ್ತರ ಶಾಸಕ ವೈ ಭರತ್ ಶೆಟ್ಟಿ ಕೋಣಗಳು ಹಗ್ಗ ಹಿರಿಯ ವಿಭಾಗದಲ್ಲಿ ಪ್ರಥಮ ಪ್ರಶಸ್ತಿಯನ್ನ ಪಡೆದುಕೊಂಡು ಹಿಗ್ಗಿಕೊಂಡವು. ಕೂಟದಲ್ಲಿ ಒಟ್ಟು 142 ಕೋಣಗಳು ಭಾಗವಹಿಸಿದ್ದು, ಕೆನಹಲಗೆ ವಿಭಾಗದಲ್ಲಿ 3 ಜೊತೆ, ಅಡ್ಡಹಲಗೆ ವಿಭಾಗದಲ್ಲಿ 8 ಜೊತೆ, ಹಗ್ಗ ಹಿರಿಯ ವಿಭಾಗದಲ್ಲಿ 17 ಜೊತೆ, ನೇಗಿಲು ಹಿರಿಯ ವಿಭಾಗದಲ್ಲಿ 27 ಜೊತೆ, ಹಗ್ಗ ಕಿರಿಯ ವಿಭಾಗದಲ್ಲಿ 21 ಜೊತೆ ಮತ್ತು ನೇಗಿಲು ಕಿರಿಯ ವಿಭಾಗದಲ್ಲಿ 66 ಜೊತೆ ಕೋಣಗಳು ಭಾಗಿಯಾಗಿದ್ವು. ಇನ್ನು ಫಲಿತಾಂಶವನ್ನು ನೋಡೋದಾದ್ರೆ, ಕೆನಹಲಗೆ ವಿಭಾಗದಲ್ಲಿ ವಿಜೇತರು ಪ್ರಥಮ ಕಾಂತಾವರ ಬೇಲಾಡಿ ಬಾಬಾ ಅಶೋಕ್ ಶೆಟ್ಟಿ, ಹಲಗೆಯನ್ನ ಮೆಟ್ಟಿದವರು ತೆಕ್ಕಟ್ಟೆ ಸುಧೀರ್ ದೇವಾಡಿಗರು. ಇನ್ನು ದ್ವಿತೀಯ ಬಾರ್ಕೂರು ಶಾಂತಾರಾಮ ಶೆಟ್ಟಿ, ಹಲಗೆಯನ್ನ ಮೆಟ್ಟಿದವರು ಮಂದಾರ್ತಿ ಶಿರೂರು ಭರತ್ ನಾಯ್ಕರು. ಇನ್ನು ಅಡ್ಡಹಲಗೆ ವಿಭಾಗದಲ್ಲಿ ವಿಜೇತರು ಪ್ರಥಮ ವಾಲ್ಪಾಡಿ ಹಾಲಾಚೆ ಲೂಯಿಸ್ ಲಾರೆನ್ಸ್ ಸಲ್ಡಾನರವರು, ಹಲಗೆಯನ್ನ ಮುಟ್ಟಿದವರು ಬೈಂದೂರು ಹೊಸಕೋಟೆ ಮಹೇಶ್ ಪೂಜಾರಿ. ದ್ವಿತೀಯ ಹಂಕರ್ಜಾಲು ಶ್ರೀನಿವಾಸ ಭೀರ್ಮನ್ನ ಶೆಟ್ರು, ಹಲಗೆಯನ್ನ ಮೆಟ್ಟಿದವರು ತೆಕ್ಕಟ್ಟೆ ಸುಧೀರ್ ದೇವಾಡಿಗರು. ಹಗ್ಗ ಹಿರಿಯ ವಿಭಾಗದಲ್ಲಿ ಪ್ರಥಮ ಎಡ್ತರೆಗುತ್ತು ಡಾಕ್ಟರ್ ವೈ ಭರತ್ ಶೆಟ್ಟಿ ಎ, ಓಡಿಸಿದವರು ಮೆಜಾರು ಅಶ್ವಥಪುರ ಶ್ರೀನಿವಾಸ ಗೌಡರು. ದ್ವಿತೀಯ ಪದವು ಕಾನಡ್ಕ ಪ್ಲೇವಿ ಡಿಸೋಜಾ ಎ, ಓಡಿಸಿದವರು ಬಜಗೂಳಿ ಜೋಗಿಬೆಟ್ಟು ನಿಶಾಂತ್ ಶೆಟ್ಟೆ. ಹಗ್ಗ ಕಿರಿಯ ವಿಭಾಗದಲ್ಲಿ ಪ್ರಥಮ ಕೊಳಕೆ ಇರುವತ್ತೂರು ಭಾಸ್ಕರ ಸುಬ್ಬಯ್ಯ ಕೋಟ್ಯಾನ್, ಓಡಿಸಿದವರು ಕೊಳಕೆ ಇರುವತ್ತೂರು ಆನಂದ್. ದ್ವಿತೀಯ ಗುರುಪುರ ಕಾರಮುಗರಗುತ್ತು ಯಶ್ ಜಗದೀಶ್ ಆಳ್ವ, ಓಡಿಸಿದವರು ಬೈಂದೂರು ವಿವೇಕ್ ಪೂಜಾರಿ. ನೇಗಿಲು ಹಿರಿಯ ವಿಭಾಗದಲ್ಲಿ ಪ್ರಥಮ ಬೋಳದ ಕುತ್ತು ಜಗದೀಶ್ ಶೆಟ್ಟಿ ಎ, ಓಡಿಸಿದವರು ಮರೋಡಿ ಶ್ರೀಧರ್. ದ್ವಿತೀಯ ಸಿದ್ದಕಟ್ಟೆ ಪುಡುಂಬ ಹೊಸಮನೆ ಸರೋಜಿನಿ ಸಂಜೀವ ಶೆಟ್ಟಿ ಎ, ಓಡಿಸಿದವರು ಹೊಕ್ಕಾಡಿಗೋಳಿ ಹಕ್ಕೇರಿ ಸುರೇಶ್ ಶೆಟ್ಟಿ. ನೇಗಿಲು ಕಿರಿಯ ವಿಭಾಗದಲ್ಲಿ ಪ್ರಥಮ ಬೇಲಾಡಿ ಬಾಬಾ ಅಶೋಕ್ ಶೆಟ್ಟಿ, ಓಡಿಸಿದವರು ಮರೋಡಿ ಶ್ರೀಧರ್. ದ್ವಿತೀಯ ಪಡೀಲು ಕವತ್ತಾರುಗುತ್ತು ದಿನಕರ ಜಯರಾಮ್ ಶೆಟ್ಟಿ, ಓಡಿಸಿದವರು ಪಣಪಿಲ ಪ್ರವೀಣ್ ಕೋಟ್ಯಾನ್.